ಹೊಸ ಬಾಳು ಸೊಗಸೆಂದುಕೊಂಡೆ, ಈ ಮನೆಗೆ ಸೊಸೆಯಾಗಿ ಬಂದೆ, ಏನೇನೋ ಹೊಸ ಆಸೆ ಕಂಡೆ, ಕಡೆಗೆಲ್ಲ ಕನಸಾಗಿ ನೊಂದೆ. ಹೊಸ ಬಾಳು ಸೊಗಸೆಂದುಕೊಂಡೆ. ಸಾಕು ನಿರಾಸೆ ಬಿಡು ಚಿಂತೆ, ನನ್ನಂತೆನೆ ಬಾಳಿದರೆ ಈ ಹಳ್ಳಿಯೇ ಸಾಕೆನ್ನುವೆ. ನಿಮ್ಮ ಸುಖ ಸಂತೋಷ ಕಸ ಗುಡಿಸೋದ್ರಲ್ಲಿದೆಯಾ, ಪಾತ್ರೆ ತೊಳೆಯೋದ್ರಲ್ಲಿದೆಯಾ, ಸಗಣಿ ಎತ್ತೋದ್ರಲ್ಲಿದೆಯಾ? ಅತ್ಯಾಸೆ ಒಳ್ಳೆಯದಲ್ಲ. ಯಾವುದು ಅತ್ಯಾಸೆ? ಪಟ್ಟಣಕ್ಕೆ ಹೋಗ್ಬೇಕನ್ನೋದಾ, ಸುಖವಾಗಿರ್ಬೇಕನ್ನೋದಾ, ನಗ್ನಗ್ತಾ ಬಾಳ್ಬೇಕನ್ನೋದಾ? ಆಮಲ ಫಸ್ಟ್ ಈ ಥರ ಬೇಜಾರು ಮುಖ ಮಾಡ್ಕೊಂಬದನ್ನು ಬಿಡು ಮರೈತಿ. ಒಂಚೂರು ಖುಷಿ ಇರ. ಎಷ್ಟೋತಿ ಕಂಡ್ರೂ ನರ್ಕ್ತೈಕಂದು, ಇಲ್ಲ ಸಿಟ್ಟು ಮಾಡ್ತೈಕಂದು. ಎಂತ ಮನೆ ಅಂದ್ರೆ ಒಂದು ಖುಷಿ ಅಂದೇ ಇಲ್ಲ ಕಾಣ. ಈಗ ಮನೇಲಿ ಬಪ್ಪಕ್ಕೆ ಬೇಜಾರತ್ತು ಮಾತ್ರ. ಈಗೀಗ ಅಮ್ಮಂದು ಒಂಥರ ನಿಂದು ಒಂಥರ. ಎಂತ ಮರೈತಿ ಇಷ್ಟಿದೆ ಅಂತಕ್ಕೆ ನೀನು ಇಷ್ಟು ಬೇಜಾರ ಎಂತಕ್ಕೆ ಹೇಳಿ ಮಾತಾಡೋದು, ಹಾಡು ಹೇಳೋದು? ಖುಷಿ ಹಾಡು ಹೇಳೋಕತ್ತಿಲ್ಲ. ಖುಷಿ ಕೆಂಪರಿಲ್ಲ ಯಾರಿದ್ರು? ಯಾರಿಲ್ಲ. ಯಾವುದಿದ್ರು ಈ ಪಪ್ಪ ಇದು ಮರವೆ ಇದ್ರತ್ವೇ ನಾ ಎಂತಾರು ಹೇಳ್ಕೊಂಬ. ಮತ್ತು ಮನೇಲಿ ಯಾರ ಹತ್ರ ಎಂತ ಹೇಳ್ಕೊಂಬ ಆತಿಲ್ಲ ನಂಗೆ. ಈ ಹಳ್ಳಿ ಬೇಡ, ಈ ಮನೆ ಬೇಡ ಅಮ್ಮಂಗಿತ್ತ. ಆದ್ರೆ ನೀನು ಎಷ್ಟು ಖುಷಿಲಿದ್ದೆ ನಿಂಗೆ ಗೊತ್ತಿಲ್ಲ. ಬೇರೆ ಮನೆ ಮಾಡ್ಕೊಂಡು ಅಥವಾ ನೀನು ಸಿಟಿಗೆ ಹೊರ ಎಷ್ಟು ಸಮಸ್ಯೆ ಇತ್ತು ಗೊತ್ತಾ? ಈಗ ಪಪ್ಪ ದುಡ್ಡು ಮೇಲೆ ದುಡ್ಡು ಉಳಿಸಿ ಮಾಡೋಕೆ ಎಷ್ಟು ರಗಳಿ ಅತ್ತ. ಮಕ್ಳನ್ನ ಓದಿಸಿ ಬರ್ಸೋಕೆ ಎಷ್ಟು ಕಷ್ಟ ಇತ್ತು ಗೊತ್ತಾ? ನಾವಿತ್ತಲ್ಲ ಸಿಟಿಲಿ, ಇವರಿಷ್ಟು ದುಡಿದ್ರು ನಮ್ಗೆ ಒಂದೊಂದ್ಸಲ ಎಷ್ಟು ಪ್ರಾಬ್ಲಮ್ ಆಯ್ತು ಗೊತ್ತಾ? ಬಿಸ್ನೆಸ್ ಒಳ್ಳೆ ನಡೆದ್ರಡ್ಡಿಲ್ಲ. ಒಂದು ದಿವಸ ಎಂತಾದ್ರೂ ಆಚೆ ಈಚೆ ಆಯ್ತು ಅಂತ ಹೇಳ್ರೆ ಎಷ್ಟು ಟೆನ್ಷನ್ ಗೊತ್ತಿತ್ತಾ? ನೀವು ಎಷ್ಟು ನೆಮ್ಮದಿಲಿದ್ರಿ. ಎಂತ ನೆಮ್ಮದಿ? ಎಂತ ಬೇಕೋ ಅದನ್ನು ಮಾಡ್ಕೊ ತಿನ್ಕರಿಲ್ಲ, ಹೆಂಗೆ ಬೇಕು ಹಂಗೆ ಇರ್ಕರಿಲ್ಲ, ಯಾವ ಬಟ್ಟೆ ಬೇಕೋ ಅದು ಹಾಯ್ಕಣ್ಕರಿಲ್ಲ. ಎಲ್ಲದಕ್ಕೂ ನಮ್ಮ ರಿಸ್ಟ್ರಿಕ್ಷನ್ನೇ. ಅತ್ತಿ ಮಾವನೊಟ್ಟಿಗೆ ಏಗಳು ಇಪ್ಪಕ್ಕಾಗ ಅವ್ರು ಎಂತ ಮಾಡ್ತಾರೋ ನಾವು ಅದನ್ನೇ ತಿನ್ಕ. ಆದರೆ ನಿಂಗೆ ತಪ್ಪು ಜವಾಬ್ದಾರಿ ಇಲ್ಲ ಅಲ್ದ? ಯಾವ ಜವಾಬ್ದಾರಿ ಇತ್ತು? ಮಕ್ಕಳನ್ನ ಅಮ್ಮ ಕಂಡ್ಕೊಂತಾರೆ, ಅಜ್ಜಿ ಇದ್ರು, ಎಂತ ಇದ್ದಾರೋ ಅವರಿದ್ರು. ಹೌದಾ ನಿಂಗೆ ಹೆಲ್ಪಿಗೆ? ನಾನು ಕಣಂಗ ನಮ್ಮಲ್ಲೆಲ್ಲ ಹಾಗಲ್ಲ, ಯಾರೂ ಕಂಡ್ಕೊಂಬರಿಲ್ಲ. ಎಂತಾರು ನಾನೇ ಕಂಡ್ಕೊಂಡು ಗೊತ್ತಾ ಮಕ್ಕಳನ್ನ. ನಿಂಗೆ ಇಷ್ಟು ಲಾಯ್ಕ್ ಮಾಡಿ ಮಕ್ಕಳನ್ನೆಲ್ಲ ಕಂಡ್ಕೊಂತಾರೆ ಮರೈತಿ. ನಿಂಗೇನು ದುಡಿಕೆ ಅನ್ಕೊಂಡಿತ್ತ? ನಮ್ಮಲ್ಲಿ ದುಡಿಕಂತ ಹೇಳಿರ ನಿಂಗೆ? ಅದೂ ಇಲ್ಲ. ನೀ ದುಡಿದಿರೂ ನಡೀತು ಗೊತ್ತಾ? ಬೇರೆ ಬದಿ ಹಂಗಿರೋದಿಲ್ಲ ಶ್ಯಾಮಲ. ನೀನು ಹೊರಗೋದ್ರೆ ತುಂಬ ಕಷ್ಟ ಇತ್ತು. ನಾನು ನಮ್ಮನೆ ಅನ್ಕೆ ಹೇಳೋದಲ್ಲ, ಒಂಚೂರು ಅರ್ಥ ಮಾಡ್ಕೊ. ನೀನಿಲ್ಲ ಎಂಥ ದನದ ಕೆಲಸ ಮಾಡು, ಎಂಥರ ಕೆಲಸ ಮಾಡು, ನಿನ್ನ ಸ್ವಂತ. ನಿಂಗೆ ಯಾರು ಹೇಳೋರಿಲ್ಲ ಕೇಂಬರಿಲ್ಲ ಮರೀತಿ. ನೀ ಎಂತಕ್ಕೆ ಇಷ್ಟ ಅಲ್ಲಿ ಕೆಡ್ಸ್ಕೊಂತೆ ನಂಗೆ ಅರ್ಥ ಆಗ್ತಿಲ್ಲ. ಆಮೇಲೆ ಫೋನ್ ಬಂತು, ಒಂದು ನಿಮಿಷ ಬಂದೆ. ಹಾಂ ಹಲೋ. ಹಾಂ ಅತ್ತೆ. ಹಾಂ ಯಾವುದೋ ಸಕ್ಕರೆ ಡಬ್ಬಿಯಿಂದ ಹಿಂದಿಟ್ಟಿದ್ದೀನಿ ಅತ್ತೆ. ಇವ್ರೇನು ಹೇಳ್ತಾರೆ ಹೊಟ್ಟೆ ತುಂಬ್ದರು. ಇವ್ರಿಗೆ ತಿಂಗಳು ದುಡ್ಡು ಬರ್ತೈತೆ ಗಂಡಂತ. ಮತ್ತೆಂತ ಇವ್ರಿ ಟೆನ್ಷನ್? ಮನೆ ಇತ್ತು, ಎಲ್ಲ ಇತ್ತು, ಸಿಟಿ ಲೈಫ್. ಇಲ್ಲಿನ ಕಣ್ಣಂಗೆ ಆಗ್ತಿದ್ರೆ ಗೊತ್ತಾಗ್ತಿದ್ದಿತ್ತು. ದೊಡ್ಡ ಮನೆ ಅನ್ಕೊಂಡು ಮದುವೆ ಮಾಡ್ಕೊ ಬಂದೆ ಇಲ್ಲಿಗೆ. ದೊಡ್ಡ ಮನೆಯೇ ಸೈ. ಗಂಡಂಗೆ ಒಂದು ಕೆಲಸ ಇಲ್ಲ ಅಂದರೆ ಮದುವೆ ಅಪ್ಕಾಗ ಮಾರ್ರೆ. ಕಾಂಬರ್ ಕಣ್ಣಿಗೆ ದೊಡ್ಡ ಮನೆ ಸಸಿಯೇ ಸೈ. ಒಳಗೆ ನಮ್ಮ ಕಷ್ಟ ನಮಗೆ ಗೊತ್ತಿತ್ತು. ಯಾರ ಹತ್ರ ಹೇಳ್ಕೊಂಡು ಕರಿಲ್ಲ, ಬಿಟ್ಕೊಂಡು ಕರಿಲ್ಲ. ನೀವು ಮಾತ್ರ ಈ ತಪ್ಪು ಮಾಡಬೇಡಿ. ನಿಮ್ಮ ಮಕ್ಕಳಿಗಾರು ಅಷ್ಟೇ, ಅಥವಾ ನನ್ನ ವಯಸ್ಸಿನವರಾದರೆ ನೀವು ಅಷ್ಟೇ. ಮನೆ ಕಣ್ಣು ಮದುವೆ ಆಯ್ಬೇಡಿ, ಹುಡ್ಗನ ಕಣ್ಣು ಮದುವೆ ಏನಿ. ಮತ್ತು ಕೆಲವು ಹುಡುಗಿಯರು ಲವ್ ಮಾಡ್ತೀರಿ. ಹುಡುಗ ಒಳ್ಳೆನ ಅನ್ಕೊಂಡು. ಒಳ್ಳೆನರೆ ಅಂತ ಉಪ್ಪಿನಕಾಯಿ ಹಾಕೋ ನೆಕ್ಕುಕ, ಊಟಕ್ಕೆ ಹಾಕೋ ನೆಕ್ಕುಕ ಹೇಳಿ ಏನು ಪ್ರಯೋಜನ ಇಲ್ಲ. ದುಡುವನ ಜವಾಬ್ದಾರಿ ಇಪ್ಪನ ಮದುವೆ ಆಯ್ಕೆ. ಪಾಪದವನು ನಮ್ಮನ್ನ ಇಷ್ಟಪಡ್ತಾ ಮನೆ ದೊಡ್ಡದು ಅದನ್ನೆಲ್ಲ ಕಂಡು ಯಾವತ್ತೂ ಮದುವೆ ಅಪ್ಕಾಗ ನನ್ನ ಕಣಂಗೆ ಒದ್ದಾಡ್ಕತ್ ಕಣಿ ಕಡೆಗೆ. ನಂಗೀಗ ದುಡುಕೆ ಹೇಳ್ತಾರಲ್ಲ, ದುಡಿಕೆ ಅನ್ಕೊಂಡಿಲ್ಲ ಅಂತಾರಲ್ಲ ಅತ್ತಿಗೆ. ನಾನು ದುಡಿದಿದ್ರೆ ನಮ್ದಂತ ಒಂದು ಸಂಸಾರ ಇತ್ತಲ್ದ. ಅತ್ತೆ ಮಾವ ಇದ್ರೆ ಹೌದು, ಗಂಡ ಹೆಂಡತಿ ಮಕ್ಳು ಅನ್ಕೊಂಡು ಒಂದಿರುತ್ತಲ್ದ. ಅತ್ತೆ ಮಾವ ಜೀವನ ಪರ್ಯಂತ ಬತ್ರ. ಮುಂದವ್ರ ಕಾಲ ಮುಗ್ದ್ರ ಮೇಲೆ ದುಡ್ಮೆ ಎಲ್ಲಿಂದ ಬೇಕು? ನಾನೆಂಥದ್ದು ದುಡುಕ್ ಹೋಗಿ ನನಗೆ ಅಂಕ ಖರ್ಚಿಗೆ ಆಗ್ತಲ್ದ. ಅದನ್ನು ನಾನು ಅತ್ತೆ ಮಾವನ ಹತ್ರ ಕೇಮ್ಕತ್ತ ಹೇಳಿಕಂಬ. ಇವ್ರು ತಮ್ಮನ ವಯಸ್ಕ ಮಾತಾಡ್ತಾರೆ. ನನ್ನ ಕಷ್ಟ ಯಾರಿಗೂ ಗೊತ್ತಿಲ್ಲ. ಎಲ್ಲ ತಮಾಷೆ ಮಾಡ್ತೀರಿ, ನೀವು ತಮಾಷೆ ಮಾಡ್ತೀರಿ. ನಾ ದುಡಿಲಿಲ್ಲ ಅಂದರೆ ನಂಗೆ ಸ್ವಾತಂತ್ರ್ಯ ಇತ್ತಾ? ಹೇಳಿಕಂಬ. ಉಂಬಕ್ಕೆ ತಿಂಬಕ್ಕೆ ಹೌದು ಅವ್ರು ಹೇಳ್ದಂಗೆ ನಾನೆಂಥದ್ದು ತಪ್ಪದು ಬೇಡ. ನಮ್ಮದೇ ಅಂತ ಖರ್ಚಿರೋದಿಲ್ಲ. ಗಂಡ ಕೊಡ್ದಿರೆ ನಾವು ದುಡಿಕ್. ಮತ್ತೆ ನನಗೂ ದುಡುಕ್ ಇಷ್ಟವೇ ಇಲ್ಲ. ಆ ಹೆಡ್ ಮಾಸ್ಟರ್ದೊಂದು ಬದಿ ತಲೆ ಬಿಸಿ ಕೊಡೋದು, ಆ ಟೀಚರ್ಗಳು ನಮ್ಮ ಕಲೀಗ್ಸು ಅಂತಾರ. ಕೆಲವರೆಲ್ಲ ವಸ್ತು ದುಡ್ಡಿದ್ದರಿದ್ರು ಸಸಾರ ಮಾಡ್ತಾರೆ. ಎಷ್ಟು ತಲೆ ಬಿಸಿ ಗೊತ್ತಾ? ಈ ಮಕ್ಕಳದಾರು ಅಷ್ಟೇ. ಕೆಲವು ಮಕ್ಕಳಿದ್ದು ಭಾಳ ಚಲ್ಲು. ಎಷ್ಟು ಕಷ್ಟ ಆಯ್ತು ಗೊತ್ತಾ? ನನಗೇನು ಖುಷಿ ಇಲ್ಲಪ್ಪ. ನನ್ಯಾರು ಸಾಕುವರಿದ್ರೆ ನಾ ಕೆಲಸಕ್ಕೆ ಹೋಗ್ತಿಲ್ಲ. ಶ್ಯಾಮಲ ಎಂತ ಹೇಳ್ತಿದ್ದಿದೆ? ಶ್ಯಾಮಲ, ಮಂಜಂಗೆ ಅಲ್ಲೆಲ್ಲಾರು ನಿಮ್ಮ ಶಾಲೆ ಹತ್ರ ಎಂಥರ ಕೆಲಸ ಎಂಥರ ಸಣ್ಣದಿದ್ರೆ ನಿಂಗೆ ಎಂಥರ ಗೊತ್ತಿತ್ತಾ? ಅವ್ರು ಓದೋದಕ್ಕೆ ಅವ್ರಿಗೆ ಎಂಥ ಕೆಲಸ ಸಿಕ್ಕತ್ತತ್ತಿಗೆ? ಎಂಥ ಕೆಲಸ ಅಂತ ಸಿಕ್ಕೋದಿಲ್ಲ.
ಇಲ್ಲೇ ಗದ್ದಿಲ್ಲ ಎಂತಾರು ಮಾಡ್ಕೊಂಡು ಇರ್ಕೋರಷ್ಟೇ. ಅಂತಾರು ಒಂದು ಸಣ್ಣ ಕೆಲಸ ಅಡ್ಡಿಲ್ಲ, ಅವನಿಗೆ ಕೆಲ್ಸಕ್ಕೆ ಹಾಕಕ್ಕೆ ಕಾಣ. ನಾನು ಹೇಳಿದರೆ ಅವ್ನ ಕೆಲ್ಸಕ್ಕೆ ಹೊರೆ ಒಂಚೂರು ಒಳ್ಳೇದ ಅನ್ಕಂಡಪ್ಪ ನಿಂಗು. ಓದು ಬರ ಇಲ್ಲಿದ್ದರೆ ಯಾರು ಕೆಲಸ ಕೊಡ್ತಾರೆ? ಯಾರು ಕೆಲಸ ಕೊಡೋದಿಲ್ಲ, ಯಾರು ಕೆಲಸ ಕೊಡೋದಿಲ್ಲ, ಹೆಣ್ಣು ಕೊಡೋದಿಲ್ಲ. ನಾವು ಹಣೆ ಬರ ಕೆಟ್ಟು ಮದುವೆ ಆಯ್ತಷ್ಟೇ. ಎಂತಕ್ಕೆ ಮದುವೆ ಫಸ್ಟತಿ ನಿಂಗೆ ಗೊತ್ತಿರಲಿಲ್ಲ? ಕೆಲಸ ಕಾರ್ಯ ಇಲ್ದಿದ್ದ ಅನ್ಕಂಡ ಮದುವೆ ಮಾಡಿ ಕೊಟ್ರೆ ನಿನ್ನ ಅಷ್ಟೊತ್ತಿಗೆ ಯೋಚನೆ ಮಾಡ್ಕಿದ್ದಿದ್ದು ನೀನು. ಅದು ನನ್ನಮ್ಮ ಮಾಡೋದು ಕೆಲಸ. ಅವಳಿಗೊಂದು ಮದುವೆ ಮಾಡಿ ಕೊಟ್ಟಿರು ಸಾಕಾಯ್ದಿತ್ತು. ಯಾರಿಗಾರು ದೊಡ್ಡ ಮನೆ ಅಂದ್ಕೊಂಡ್ರೆ ಮದುವೆ ಮಾಡಿ ಕೊಟ್ಟಾಳ ಆಯ್ತಲ್ಲ, ಅದಕ್ಕೆ ನಾವು ಅವಳೊಟ್ಟಿಗೆ ಮಾತಾಡೋದಿಲ್ಲ. ಹೌದಾ? ಅಪ್ಪ ಅಮ್ಮ ಅದನ್ನೇ ಕಾಣ್ತಾರೆ, ಅದು ಸಾಕು ಅವರಿಗೆ. ನಿಮಗೆಲ್ಲ ಮತ್ತೆಲ್ಲ ಬೇರೆ ಎಲ್ಲ ಬೇಕಾದ್ದಲ್ದ, ನೀನು ಯೋಚನೆ ಮಾಡಿ ಮದುವೆ ಹಾಕಿದ್ದಿತ್ತು. ಎಂತಕ್ಕೆ ಹಿಂಗೆ ಮಾಡ್ಕೊಂಡೆ? ನನ್ನ ಹಣೆ ಬರ ಬಿಡಿ, ನನ್ನ ಹಣೆ ಬರ ಯಾರಿಗೇನು ಹೇಳಿ ಪ್ರಯೋಜನ ಇಲ್ಲ. ಇಲ್ಕಂಡು ಶ್ಯಾಮಲ, ನಾನು ಹಿಂಗೆಲ್ಲ ಮಾತಾಡ್ತೇನೆ, ನೀ ಬೇಜಾರು ಮಾಡ್ಕೊಂಡ್ಬೇಡ. ಮುಂಜಾನೆ ನೀನು ದಾರಿ ತರ್ಲಕ್ಕೆ ಮನ್ಸು ಮಾಡ್ರೆ ಅಲ್ಲ, ಎಂತ ದಾರಿ ತರ್ದಿದ್ದು ಹುಡುಗ ಏನಲ್ಲ, ಕುಡ್ಕ ಅಲ್ಲ, ಕುಂಟ ಅಲ್ಲ, ಕುರುಡ ಅಲ್ಲ. ಮತ್ತೆಂತ ಬೇಕು ನಿಂಗೆ? ಗಟ್ಟಿ ಮುಟ್ಟಿ ಇದ್ದ ಮನೇಲಿ. ಹೌದಾ, ಮನೇಲಿ ಜಾಗ ಇತ್ತು, ಎಲ್ಲ ಇತ್ತು, ಅಪ್ಪ ಹೇಳಿಕೊಟ್ಟಿದ್ದು ಅವ್ನು ಮಾಡ್ಕೊಂಡಿದ್ದ ಕೆಲಸ ಕಾರ್ಯ. ನೀನೊಂಚೂರು ಮನ್ಸು ಮಾಡಿ ಅವನನ್ನೊಂದು ದಾರಿಗೆ ತರ್ಲಕ್ಕಲ್ಲ. ನಿನ್ನ ಲೆಕ್ಕದಲ್ಲಿ ಅವ ಸರಿ ಇಲ್ಲ ಅಲ್ದಾ, ನೀ ಸರಿ ಮಾಡ ಅವನ್ನ. ಅತ್ತಿಗೆ ನಿಮಗೆ ಗೊತ್ತಾಗ್ತಿಲ್ಲ ನನ್ನ ಕಷ್ಟ. ನಾನು ತುಂಬ ಪ್ರಾಬ್ಲಮಲ್ಲಿದ್ದೆ ಅತ್ತಿಗೆ, ನನಗೆ ಎಲ್ಲದೂ ಬಿಡಿಸಿ ಹೇಳೋಕ್ಕಾಗ್ತಿಲ್ಲ. ಅಲ್ಲ ಮರೀತಿ, ನಾವೇನು ಬೇರೆಯವ್ರ ಹತ್ರ ಹೇಳು ಕಷ್ಟ ಅಂತ ಅನ್ಕೊಂಡಾಗ್ತು. ಅಥವಾ ನಿಮ್ಮ ಕಡೆಯವ್ರಂತ ಹೇಳ್ರೆ ನಿನ್ನ ಗಂಡನ ಬಿಟ್ಟು ಕೊಡೋಕ್ಕಾಗ್ತಿಲ್ಲ. ಇದು ಹಂಗಲ್ಲ, ನನ್ನ ಸ್ವಂತ ಅಣ್ಣ ಅಲ್ದ ಅವನ. ನೀ ಅಂತ ಇದ್ರೆ ನನ್ನ ಹತ್ರ ಹೇಳಿ ಮರೀತಿ, ಎಂತ ಏನು ಕಾಂಬ. ಫಸ್ಟಿಗೆ ನೀನು ಹೀಗೆಲ್ಲ ಇರೋದು ಬಿಡು. ಅವನೆಂತಾರು ಒಂದು ಮಾಡ್ಕು, ನೀ ಹೇಳಿದ್ಕೆ ಏನ್ಕಂದ್ರೆ ನೀ ಸಮ ಇರ್ಕು. ನೀ ಎಷ್ಟೊತ್ತಿಗೂ ಹಿಂಗೆ ಬೇಜಾರು ಕಾಣಂಗಿದ್ರೆ ಎಂತ ಅತ್ತ ಶ್ಯಾಮಲ? ಸ್ವಲ್ಪ ಲಾಯ್ಕ ಇರು ನೀನು ಒಳ್ಳೆ ರೀತಿ. ಎಂತ ಪ್ರಾಬ್ಲಮ್ ಎಂತ ಅವನದ್ದು? ಅವ್ರಿಗೆ ಒಂಥರ ಇಂಟ್ರೆಸ್ಟೇ ಇಲ್ಲ ಅತ್ತಿಗೆ ನಾನಂದರೆ. ಒಂಥರ ಯಾಕೆ ಒಂದು ಮನೇಲಿ ಒಬ್ಬಳು ಇದ್ದಳು ಎಂಬ್ಲಕ್ಕ ಅಷ್ಟೆ. ನಾನು ಮಕ್ಳಿಪ್ಕೊಯ್ ಜೀವ ಇಟ್ಕೊಂಡಿದ್ದೆ. ಇದೇ ಆಗ ಅಂದು. ಈಗೆಲ್ಲ ಜೀವೆಲ್ಲ ಇಟ್ಕೊಂಡು ಒದ್ದಷ್ಟು ದೊಡ್ಡ ಮಾತೆಲ್ಲ ಆಡೋಷ್ಟೆಲ್ಲ ಎಂತ ಆಯ್ತು ಮಾರೈತಿ. ಹೌದು, ಈಗ ನನಗೂ ಗೊತ್ತು, ಈ ವಿಷಯ ಗೊತ್ತಾಯ್ದೇನಲ್ಲ, ಕೆಲವು ವಿಷಯ ನಂಗೆ ಗೊತ್ತಾಗ್ತೀಗ. ಈಗ ನೀನು ಒಂದು ಪ್ಲ್ಯಾನ್ ಮಾಡಕ್ಕೆ ಶ್ಯಾಮಲ. ನೀನು ಎಂತಾರ ಮಾಡಿ ಒಂದು ದಾರಿ ತಕ ಫಸ್ಟ್ ಅವ್ರನ್ನ. ಕಡೆಗೆ ಕೆಲಸ ಅಲ್ದಿರು ಬೇರೆ ಎಂತಾರ ಸಣ್ಣ ಪುಟ್ಟದೀಗ ನಮ್ಮನೆಲ್ಲ ಎಲ್ಲೂ ಓದಿರಿ. ಈಗ ಒಳ್ಳೆ ರೀತಿ ಬಿಸ್ನೆಸ್ ಮಾಡ್ಕೊಂಡಿರ್ಲಿಯ? ನೀ ಹೇಳ್ತೆ ಮರಿತಿ ನಮ್ದಾರ ಬಿಡು. ಎಷ್ಟು ಜನ ಗೊತ್ತಾ ಬೆಂಗಳೂರೆಲ್ಲ ಬಜ್ಜಿ ಬೋಂಡ ಅಂಗಡಿ ಹಾಕೊಂಡು ಜೀವನ ಮಾಡೋರಿದ್ರು. ಊರ ಬದಿ ಬಂದು ದೊಡ್ಡ ಮನೆ ಮಾಡ್ಕೊಂಡಿರಿ. ಈಗ ಗೊತ್ತವ್ರೆ, ನೀ ಹೇಳ್ರು ನಂಬೋದಿಲ್ಲ. ಅಲ್ಲಿ ಇಡೀ ದಿವಸ ಅವ್ರ ಹೆಂಡ್ತಿಯರ ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಾ? ಇಡೀ ದಿವಸ ಕೆಲಸ ಮಾಡ್ತಾರೆ. ಸಾಯಂಕಾಲ 1-3 ಗಂಟೆ ಅಷ್ಟೊತ್ತಿಗೆ ಎಣ್ಣೆ ಮೇಲೆ ನಿಂತ್ಕೊಂಡ್ರೆ ರಾತ್ರಿ ಆಪಲರಿಗೂ ಎಣ್ಣೆ ಮುಂದೆ ಗೊತ್ತಾ? ಅಂಥದ್ದೆಲ್ಲ ಕಷ್ಟಪಡ್ತಾರೆ. ಅದನ್ನೆಲ್ಲ ಎಣಿಸ್ಕೊಂಡ್ರೆ ನೀನಿಲ್ಲಿ ಹೊಳ್ಳಿಲ್ಲ ಆರಾಮ ಇದ್ದೆ ಮರೈತಿ. ನೀವು ಉರುಟುರುಟೆ ಮಾತಾಡಬೇಡಿ. ಎಂತ ಹೇಳಿ ಎಂತ ಮಾಡ್ಕ ನಾನೀಗ? ಫಸ್ಟ್ ನೀ ಕಣ್ಣೀರೆಲ್ಲ ಬಿಟ್ಟು ಕಣ್ಣೀರೆಲ್ಲ ಒರೆಸ್ಕೊಂಡು ಸೀದಾ ನಾನೊಟ್ಟೆ ಪಾರ್ಲರೇ ಬಾ. ಎಲ್ಲ ಒಂದು ಐಬ್ರೋಸು, ಕಾಲು ಕೈ ಮೆನಿಕ್ಯೂರು ಪೆಡಿಕ್ಯೂರ್ ಎಲ್ಲ ಮಾಡಿಸ್ಕೊಬಪ್ಪ. ಫಸ್ಟ್ ಒಂಚೂರು ಮನಸ್ಸು ಸಮಾಧಾನ ಮಾಡ್ಕೊ. ಕಡೆಗೆ ಒಂದೊಂದೇ ಮಾಡೋಕ್ಕಾಗ್ತು. ಫಸ್ಟ್ ನೀನು ನೀಟಾಗಿ ನಿನ್ನ ಚಂದ ಕಂಡೆ ನಾವು ಒಪ್ಕೊಂಡಿತ್ತು ಮೈತೆ ನಿನ್ನ ಸಾಸಿ ಮಾಡ್ಕೊಂಡು ಕನ್ಕೊಂಡು. ಅಷ್ಟೇ ಚಂದದಳು ನೀನು ಇಷ್ಟು ಬೇಜಾರು ಮಾಡ್ಕೊಂಡು ಒಟ್ಟು ರಾಶಿ ಇದ್ದರೆ ಹೆಂಗತ್ತೆ ಹೇಳ? ಈಗಿನ ಕಾಲಕ್ಕೆ ತಕ್ಕಂತೆ ಚೇಂಜ್ ಆಯ್ಕಲ್ದ ನೀನು. ಇಲ್ಲ, ಪಾರ್ಲರ್ಗೆಲ್ಲ ಒಪ್ಪಕ್ಕೆ ನಂಗೆ ಅಷ್ಟೆಲ್ಲ ದುಡ್ಡಿಲ್ಲ. ನಾ ಹೋಗ್ತಿಲ್ಲ, ಮಾವಿನ ಹತ್ರ ಕೇಮ್ ಕಾತಿಲ್ಲ ನನಗೆ. ಜನ ಇದೇ ಹೇಳೋದು, ಒಂದಿಷ್ಟು ಸಣ್ಣ ಸಮಸ್ಯೆ ದೊಡ್ಡ ಸಮಸ್ಯೆ ಮಾಡ್ಕೊಂಬ. ಅಲ್ಲ, ಎಷ್ಟಪ್ಪ ದುಡ್ಡು ಬೇಕು ಮರೀತಿ? ಅದಕ್ಕೆ ಎಷ್ಟಪ್ಪ ದುಡ್ಡು ಬೇಕು ಹೇಳು? ಅಷ್ಟೇನು ದುಡ್ಡು ಇಲ್ದಿದ್ದಂಗಲ್ಲ, ನಿಂಗೆ ಸಂಬಳ ಬರ್ತತ್ತಲ್ದ. ಇನ್ನು ಹಂಗೂ ಇದ್ದಾರೆ, ಅಮ್ಮ ಇದ್ದಾಳು. ನೀ ಎಂತ ತಲೆ ಕೆಡ್ಸ್ಕಂತೆ? ನೀ ನಡಿ, ನನ್ನೊಟ್ಟೆ ನಡಿ ಇವತ್ತು ಪಾರ್ಲರಿಗೆ ಹೋಗ್ಪ. ಫಸ್ಟ್ ನೀನು ಮಂಜಿನ ಒಳ್ಳೆ ರೀತಿ ಇಟ್ಕೋ ಶ್ಯಾಮಲ. ಕೆಲವು ಸೂಕ್ಷ್ಮ ನನಗೂ ಗೊತ್ತಾಯ್ತು, ಅಮ್ಮ ಹೇಳ್ದಾಳು. ಆಯಿತಾ? ಗೊತ್ತಾಯೇ ಹೋಯ್ತಾ ಎಲ್ಲರಿಗೂ, ಆಯ್ಲಿ ಬಿಡಿ. ನಾನು ಇಷ್ಟು ದಿನ ಮನಸ್ಸಲ್ಲೇ ಕೊರ್ತಿದ್ದೆ, ಯಾರಿಗೆ ಹೇಳಿರಲಿಲ್ಲ. ಗೊತ್ತಾಯ್ತಂದರೆ ಆಯ್ತಲ್ಲ, ಇನ್ನೇನು. ಆಪಕ್ಕಾಗೈದಿತ್ತು, ಹೋಯ್ತು, ಎಂತ ಮಾಡೋಕ್ಕಾಗ್ತಿಲ್ಲ. ನಿನ್ನ ದುಃಖ ನನಗೆ ಗೊತ್ತಾಯ್ತು ಶ್ಯಾಮಲ. ನಂಗೆ ಎಂತ ಗೊತ್ತಾಗ್ತಿಲ್ಲ ಅಂತ ನೀನು ಇದು ಮಾಡಬೇಡ. ಅರೆ, ನಿನ್ನೊಟ್ಟಿ ನಾನು ಮರ್ತ ಕೂತ್ಕೊಂಡ್ರೆ ಆಗ್ತಾ? ಹೇಳೇ ಇಲ್ಲ ಅಲ್ದ? ಎಂತ ಅದ್ರ ಬಗ್ಗೆ ಯೋಚನೆ ಮಾಡ್ಕ. ನೀ ಫಸ್ಟ್ ಈ ಕೊಂಜೂಸಿ ದುಡ್ಡು ಮಾಡೋದು ಬುದ್ಧಿ ಎಲ್ಲ ಬಿಡು. ಅದೆಲ್ಲ ಬಿಟ್ಟು ನೀನು ಸ್ವಲ್ಪ ದುಡ್ಡು ಖರ್ಚು ಮಾಡು. ಇದ್ದದ್ರೊಳಗೆ ನಮ್ಮ ಕೈಯಲ್ಲಿದ್ದದನ್ನು ನಾವು ಮಾಡ್ಕೊಂಡ್ಲಕ್ಕಲ್ದ? ಇಲ್ಲ ಅತ್ತಿಗೆ, ಅದು ಯಾವುದು ಕಂಟ್ರೋಲಲ್ಲಿ ಬಪ್ಪಂಗೆ ನನಗೆ ಈಗ ತೋರೋದಿಲ್ಲ. ಸುಮ್ಮನೆ ಇವೆಲ್ಲ ಮಾಡ್ಕೊಂಡು ಕೂತ್ಕೊಂಡು ಇದೆಲ್ಲ ಮನಸ್ಸಿನ ವಿಷಯ ಅತ್ತಿಗೆ. ಸುಮ್ಮನೆ ಡ್ರೆಸ್ ಮಾಡ್ಕೊಂಡು ಅದು ಇದು ಮಾಡ್ಕೊಂಡ್ರೆಲ್ಲ ಬತ್ತರ ನಮ್ಮ ಕಡೆ ಎಂಬುದು ಸುಮ್ಮನೆ. ನಂಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಕಣೆ. ನಿನಗೋಸ್ಕರ ನೀನಿರಿ ಶ್ಯಾಮಲ, ಯಾರಿಗೋಸ್ಕರ ಬೇಡ. ನಿನ್ನ ಖುಷಿಗೋಸ್ಕರ ನೀನು ಎಲ್ಲ ಮಾಡಿಸ್ಕೊ. ಎಲ್ಲ ಅಲ್ದಿರೋಲ್ಲ ಐಬ್ರೋಸ್ ಮಾಡಿಸ್ಕೊ ಮರೈತಿ. ಐಬ್ರೋಸ್ ಮಾಡಿಸ್ಕೊ, ಮುಖ ಒಂಚೂರು ಚಂದ ಮಾಡ್ಕೊ. ನೀನು ರೆಡಿಯಾಗ ಮನೇಲಿ ಸಾಕ. ಖುಷಿಯಾಗಿರು ಕಣ.
ಬದಲಾವಣೆ ಅದ್ರಿಂದ ಪಾಡಿಗೆ ಅದೆಲ್ಲ ಹತ್ತು ಕಾಣ. ನೀನು ಈ ಥರ ಮುಖ ಬೇಜಾರು ಮಾಡ್ಕೊಂಡು ಕೊಯ್ಯೆ ಅವ ಹಾಗೆಲ್ಲ ಮಾಡೋದು. ನೀ ಖುಷಿಯಲ್ಲಿ ಇರ್ಕಣ. ಅವನು ಎಲ್ಲಿಗೆ ಹೋತ ನಾಕ ಅಂತನಲ್ಲ. ಹಂಗಾರೆ ನಾ ಖುಷಿಯಾಗಿದ್ದರೆ ಇವರು ನನ್ನ ಮಾತಾಡ್ಸ್ತಾರೆ ಒಳ್ಳೆ ರೀತಿ. ಅವರೊಬ್ಬರೇ ಅಲ್ಲ, ಎಲ್ಲರೂ ಅಷ್ಟೊತ್ತಿ ಖುಷಿಲಿರ್ತಾರೆ ಮನೇಲಿ. ನೀನು ಖುಷಿಯಾಗಿದ್ದರೆ ಎಲ್ಲರೂ ಖುಷಿಯಾಗಿರ್ತಾರ. ಈಗೆಲ್ಲ ತೋರಿಸ್ಕೊಂತಿಲ್ಲ ಅಷ್ಟೇ, ಎಲ್ಲರೂ ಬೇಜಾರಲ್ಲಿದ್ದರು ಗೊತ್ತಾ ಮನೇಲಿ. ನೀ ಒಳ್ಳೆ ರೀತಿ ನಗಾಡ್ಕೊಂಡು ಮಾತಾಡ್ಕೊಂಡು ನನ್ನ ಮನೆ ಅಂದ್ಕೊಂಡು ನೀ ಫಸ್ಟ್ ಇರು. ಇದು ನಿಂದೆ ಮನೆಯಾ, ನಾವು ಯಾರು ಬರ್ತದೆ ಹೇಳು. ನೀನು ಅತ್ತಿದು ಮಾವಂದು ಅದು ಇದು ಅಂದ್ಕೊಂಡ್ಬಿಡ. ಫಸ್ಟ್ ನಾವು ಬೇರೆ ಎಂಬುದು ಬಿಟ್ಟು ನಾವೆಲ್ಲರೂ ಒಂದೇ ಅಂದ್ಕೊಂಡು ಇರ್ಕೋಣ. ಸ್ವಲ್ಪ ದಿನಕ್ಕೆ ನಿನಗೆ ಅನ್ಸುತ್ತಿದ್ದು ನನ್ನ ಮನೆ ಅಂದ್ಕೊಂಡು. ಆಗ ಆಟೋಮೆಟಿಕ್ಕಾಗಿ ನೀ ಖುಷಿಯಾಗಿರುತ್ತೆ, ಎಲ್ಲ ಸರಿ ಆಯ್ತು. ಮುಂಚೆನೂ ಆಗ ನನ್ನ ಮನೆ ಅಂದ್ಕೊಂಡು ಅವನಿಗೂ ಜವಾಬ್ದಾರಿ ಬರ್ತತ್ತು. ಹೌದಲ್ಲ, ನಾನು ಒಂಥರ ದುಃಖದಲ್ಲೇ ಮುಳುಗಿ ಹೋಯ್ದಿದ್ದೆ. ಬರೀ ದುಃಖ, ಟೆನ್ಷನ್, ದುಡ್ಡು ಮಾಡೋದು ಇದೇ ಎಲ್ಲ ಆಯ್ತಿತ್ತು. ನಾನು ಹಿಂಗೆಲ್ಲ ಯೋಚನೆಯೇ ಮಾಡಲಿಲ್ಲಲ್ಲ. ಹೌದು, ನಾ ಮನೇನ ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗಿ ನನ್ನ ಮನೆ ಅಂತ ತಿಳ್ಕೊಂಡ್ಲಕ್ಕಲ್ದ. ಅತ್ತೆ ಮಾವನ ಕಾಲದ ನಂತರ ಅಂತ ನಾ ಯೋಚನೆ ಮಾಡ್ತಿದ್ದೆ. ಅದ್ರ ನಂತರ ಎಲ್ಲ ನಮ್ಮದೇ ಅಲ್ದ.